ಮೆವಾನಿಯನ್ನ ಮೋದಿ ಲೆವೆಲ್ಗೆ ತರಬೇಡಿ. ಜಿಗ್ನೇಶ್ ಸಮಾಜವನ್ನ ವಿಭಜಿಸುವ ಕೆಲಸ ಮಾಡುತ್ತಿದ್ದಾರೆ. ಗುಜರಾತ್ನಲ್ಲಿ ಅವರದ್ದೇನೂ ನಡೆಯಲಿಲ್ಲ. ಬಿಜೆಪಿಯದ್ದು ಅಭಿವೃದ್ಧಿಯೇ ಮಂತ್ರ. ಜಿಗ್ನೇಶ್, ಹಾರ್ದಿಕ್, ಕಲ್ಪೇಶ್ ಸಮಾಜ ವಿಭಜನೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಓಂ ಪ್ರಕಾಶ್ ಮಾಥುರ್ ಹೇಳಿದ್ದಾರೆ. ಉಡುಪಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಅವರು ಸುದ್ದಿಗಾರರ ಜೊತೆ ಮಾತನಾಡಿದ್ರು. ಮೋದಿಯನ್ನ ವಿಶ್ವವೇ ನಾಯಕ ಅಂತ ಒಪ್ಪಿಕೊಂಡಿದೆ. ಮೇ 15ರ ನಂತರ ಜನ ಯಾರ ಬಳಿ ಇದ್ದಾರೆಂದು ಗೊತ್ತಾಗ್ತದೆ. ಕರ್ನಾಟಕದ ಜನತೆ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ರೋಡ್ ಶೋಗೆ ಲೇವಡಿ ಮಾಡಿದ ಮಾಥುರ್, ಸಿಎಂ ಸಿದ್ದರಾಮಯ್ಯ ಮೇ 15ರ ನಂತರ ರೋಡಲ್ಲೇ ಇರಬೇಕಾಗ್ತದೆ. ಕಾಂಗ್ರೆಸ್ಗೆ ರೋಡ್ ಶೋ ಅನಿವಾರ್ಯ ಇರಬಹುದು. ಯುಪಿಯಲ್ಲೂ ಕಾಂಗ್ರೆಸ್ ಇಂಥದ್ದೇ ರೋಡ್ ಶೋ ಮಾಡಿತ್ತು. ಎಷ್ಟೇ ರೋಡ್ ಶೋ ಮಾಡಿದ್ರೂ ನಮಗೆ ಚಿಂತೆ ಇಲ್ಲ. ಯುಪಿಯಲ್ಲಿ ಅಖಿಲೇಶ್, ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ರೋಡ್ ಶೋ ಮಾಡಿದ್ದಾರೆ. ಆದರೆ ಮೋದಿ ರ್ಯಾಲಿ ರಾಜ್ಯವ್ಯಾಪಿ ಜನ ಮೆಚ್ಚುಗೆಯನ್ನ ಗಳಿಸಿದೆ. ಲಕ್ಷಾಂತರ ಜನ ಮೋದಿಯನ್ನ ಬೆಂಬಲಿಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಜನ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ರು. वो कुछ भी बोले, देखिए जिग्नेश की मोदी जी से तुलना करना ठीक नहीं है. वो क्या बोले क्या नहीं बोले, वो अपना काम करे. जितना बोलेगा उतना हमारा वोट प्लस होने वाला है, उसमें कोई नुकसान नहीं. मोदी जी अभी इस समय नेता है और हिंदुस्तान के नहीं पूरी दुनिया ने मोदी को नेता स्वीकार किया है और पूरी दुनिया आज मोदी की ओर देख रही है. और दुनिया के बड़े बड़े देश ये कहने लगे इंडियन प्राइम मिनिस्टर इज एक्शन प्राइम मिनिस्टर. और उससे आगे दुनिया ने ये कहा है कि हिंदुस्तान में विश्व का नेतृत्व करने की क्षमता है. इसलिए जिग्नेश मेवानी कहाँ चाहिए, ये तो 15 तारीख को जिग्नेश को, सिद्धारमैया को सबको पता लगेगा कि जनता किसके साथ खड़ी है. पार्टी अपना काम कर रही है. मोदी जी की जहाँ जहाँ आवश्यकता हम रैली कर रहे हैं. अब सिद्धारमैया रोड शो करे, वैसे भी उनको 15 तारीख के बाद रोड पे ही आना है. बहुत हो गए वो सरकार में रहते हुए, और इसलिए उसकी हमको कोई चिंता नहीं है. ಚುನಾವಣಾ ಪೂರ್ವ ಸರ್ವೆಗಳು ಸುಳ್ಳಾಗಲಿದೆ ಎಂದ ಅವರು ಬಿಜೆಪಿಗೆ ಪೂರ್ಣ ಬಹುಮತ ಬರಲಿದೆ ಅಂತ ಭವಿಷ್ಯ ನುಡಿದರು.